ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೀರಿನ ದರ ಏರಿಕೆಗೆ ಬಿಜೆಪಿಯೇ ನೇರ ಕಾರಣ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಆರೋಪಿಸಿದರು. ಮಂಗಳೂರಿನ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಾಂಗ್ರೆಸ್ ಮಹಾನಗರ ಪಾಲಿಕೆಯ ಆಡಳಿತ ಇರುವ ಸಂದರ್ಭದಲ್ಲಿ ಮನೆ ಬಳಕೆ ನೀರಿನ ದರ ಏರಿಸಿಲ್ಲ. ಮಹಾನಗರ ಪಾಲಿಕೆಯಲ್ಲಿ ಆಡಳಿತಾಧಿಕಾರಿ ಇದ್ದ ಅವಧಿಯಲ್ಲಿ ಈ ಏರಿಕೆ ಆಗಿದೆ. ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಜಯಗಳಿಸಿದ ವೇದವ್ಯಾಸ್ ಕಾಮತ್ ಹಾಗೂ ಡಾಕ್ಟರ್ ಭರತ್ ಶೆಟ್ಟಿ ನೀರಿನ ದರ ಏರಿಕೆ ಮಾಡದಂತೆ ಸೂಚನೆ ನೀಡಬಹುದಿತ್ತು. ಆದರೆ ಆ ಕೆಲಸ ಮಾಡದೆ ಇದೀಗ ಕಾಂಗ್ರೆಸ್ ಮೇಲೆ ಇಲ್ಲದ ಆರೋಪವನ್ನ ಮಾಡಲಾಗ್ತಿದೆ ಎಂದರು. ಏರಿಕೆಗೆ ಕಾಂಗ್ರೆಸ್ ಕಾರಣ ಅಂತೇಳಿ ಸ್ಥಳೀಯ ಶಾಸಕರಂತಹ ವೇದವ್ಯಾಸ್ ಕಾಮತ್ ಅವರು ನೇರವಾದ ಆರೋಪವನ್ನು ಮಾಡಿದ್ದಾರೆ ಮತ್ತು ಹೇಳಿದ್ದಾರೆ, ಇದು ಸಮ್ಮಿಶ್ರ ಸರ್ಕಾರ ಇದ್ದಾಗ ಯುಟಿ ಖಾದರ್ ಅವರು ಉಸ್ತುವಾರಿ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನೀರಿನ ದರವನ್ನು ಏರಿಸಲಾಯಿತು ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ ಒಂದು ಸರ್ಕಾರಿ ಆದೇಶ ಮಾಡಿದೆ. ಆ ಸರ್ಕಾರಿ ಆದೇಶ ಏನು ಅಂತ ಹೇಳಿದ್ರೆ, ನೀರಿನ ರೇಟನ್ನು, ಗೃಹ ಬಳಕೆ ನೀರನ್ನು 24,000 ಲೀಟರ್ಗೆ 65 ರೂಪಾಯಿ ಮಾಡಬೇಕು ಅಂತ ಹೇಳುವಂಥದ್ದು. ಇದು 2011 ಬಿಜೆಪಿ ಆಡಳಿತದ ಅವಧಿ. ನಮ್ಮ ಆಡಳಿತ ಇದ್ದಾಗ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಇದ್ದಾಗ ಯಾವುದೇ ನೀರಿನ ದರ ಏರಿಕೆ ಮಾಡಿಲ್ಲ ಗೃಹ ಬಳಕೆಗೆ. ಇನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಆಡಿಯೋ ಹೊರಬಿದ್ದಿದ್ದು, ಇದು ಬಿಜೆಪಿಯವರಿಗೆ ನುಂಗಲಾರದ ತುತ್ತಾಗಿದೆ. ರಾಜ್ಯದ ಜನತೆಗೆ ಕತ್ತಲಲ್ಲಿ ಇಟ್ಟು ಮೋಸ ಮಾಡುವ ಕಾರ್ಯವನ್ನ ನಡೆಸುತ್ತಿದ್ದಾರೆ. ಇದರಿಂದ ಬಿಜೆಪಿಯ ನಿಜವಾದ ಬಣ್ಣ ಬಯಲಾಗಿದೆ ಎಂದರು. ಮಂಗಳೂರಿನ ಮಹಾನಗರ ಪಾಲಿಕೆಗೆ ಸಂಬಂಧಿಸಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನವೆಂಬರ್ 6ರಂದು ಬಿಡುಗಡೆಗೊಳಿಸಲಾಗುವುದು ಹಾಗೂ ಮಾಜಿ ಮುಖ್ಯಮಂತ್ರಿ, ರಾಜ್ಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಬುಧವಾರ ಸಂಜೆ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಲಿದ್ದಾರೆ ಎಂದು ಹೇಳಿದ್ರು. ಬಿಜೆಪಿಯವರಿಗೆ ಇವತ್ತು ಇದು ನುಂಗಲಾರದ ತುತ್ತಾಗಿ ಬಿಟ್ಟಿದೆ. ಆ ಆಡಿಯೋ ನನ್ನದು, ಆ ಆಡಿಯೋದಲ್ಲಿ ಮಾತಾಡಿದ ಸೌಂಡ್ ನನ್ನದು ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಯಾವಾಗ ರಾಜ್ಯದ ಮುಖ್ಯಮಂತ್ರಿಗಳು ಆಡಿಯೋದಲ್ಲಿರುವಂಥ ಕಂಟೆಂಟ್ಸ್ ನನ್ನದು, ನನ್ನ ವಾಯ್ಸ್ ನನ್ನದು ಅಂತ ಒಪ್ಪಿಕೊಂಡಿದ್ದಾರೆ, ತತ್ಕ್ಷಣ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಈ ರಾಜ್ಯದ ಜನರನ್ನು, 6.5 ಕೋಟಿ ಜನರನ್ನು ಬಹಳ ಸಮಯದಿಂದ ಏನು ಮಾಡಿಸ್ತಾ ಇದ್ರು, ಕತ್ತಲಲ್ಲಿ ಇಟ್ಟು ರಾಜ್ಯದ ಜನತೆಗೆ ನಾವು ಯಾವುದೇ ಶಾಸಕರುಗಳನ್ನು ಕಾಂಗ್ರೆಸ್ ಮತ್ತು JDS ಅನ್ನು ಬಿಡಲಿಕ್ಕೆ ನಾವು ಪ್ರಚೋದನೆ ನೀಡ್ತಾ ಇಲ್ಲ, ಆಪರೇಷನ್ ಕಮಲ ಮಾಡ್ತಾ ಇಲ್ಲ, ನಮಗೆ ಏನು ಗೊತ್ತೇ ಇಲ್ಲ ಅಂತೇಳಿ ಏನು ನಾಟಕವಾಗಿ ವರ್ತನೆ ಮಾಡ್ತಾ ಇದ್ರು, ಅದು ನಿಜವಾದಂಥ ಬಣ್ಣ ಇವತ್ತು ಬಯಲಾಗಿದೆ.